ಶುರುವಾಯ್ತು. ಮಾತು ಶುರುವಾಗ್ಲಿ. ಓಕೆ, ಗುಡ್ ಮಾರ್ನಿಂಗ್. ಇವತ್ತೊಂದು ಆ್ಯಕ್ಚುಲಿ ಟ್ರೈಲ್ ಹೋಗ್ತಾ ಇದ್ದೀವಿ. ಶಿಶಿರ್ ಬಿಡ್ತಾ ಇದ್ದಾನೆ, ಸುರತ್ಕಲಲ್ಲಿ ಜಾಯ್ನ್ ಆಗ್ತಿದ್ದಾನೆ. ನನಗೊಂದು ಆ್ಯಕ್ಚುಲಿ ಈ ಟ್ರೈಲ್ ನೋಡಿದ್ದೆ, ಒಂದು ಗೂಗಲ್ ಮ್ಯಾಪಲ್ಲಿ ಆ್ಯಕ್ಚುಲಿ ನೋಡಿ, ಸ್ಯಾಟಲೈಟ್ ಮ್ಯಾಪಲ್ಲಿ ನೋಡಿದ್ದೆ ಟುವರ್ಡ್ಸ್ ಕುಂದಾಪುರ ಅಗೇನ್. ಮೊನ್ನೆ ಹೋದಲ್ಲೇ ಸ್ವಲ್ಪ. ಆಮೇಲೆ ಅದು ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಟೈಮ್ ಆದಮೇಲೆ ಈವನ್ ಆ್ಯಂಟೋನಿತಿನ್ ಸಜೆಸ್ಟ್ ಮಾಡಿದೆ, ಆ ಕಡೆ ಒಂದು ಟ್ರೈಲ್ ಇದೆ, ಹೋಗಿ ಸ್ವಲ್ಪ ಟ್ರೈ ಮಾಡಿ ಅಂತ. ಸೊ ಗೊತ್ತಿಲ್ಲ ಅದು ಆಗುತ್ತಾ ಇಲ್ವಾ ಅಂತೇಳಿ. ಎನಿವೆ ವಿಲ್ ಎಕ್ಸ್ಪ್ಲೋರ್ ಒಂದು ದಿವಸ ಆ್ಯಂಡ್ ಟುಮಾರೋ 2 ದಿವಸ. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ. ಗುಡ್ ಮಾರ್ನಿಂಗ್. ಮಳೆ ಸ್ಟಾರ್ಟ್ ಆಯಿತು. ಬರ್ಪಮ್ಮ. ಹಾಂ, ಓಕೆ. ಶಿಶಿರ್ ಜಾಯ್ನ್ ಆಗಿದ್ದಾರೆ. ಇವಾಗ ಮುಕ್ಕದ ಹತ್ರ ಇದ್ದೀವಿ, ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲೇನಿಲ್ಲ, ಫುಲ್ ಹೈವೇ. ನೆಕ್ಸ್ಟ್ ನಮ್ದು ಇವಾಗ ಸ್ವಲ್ಪ ಪ್ಲ್ಯಾನ್, ನಾನು ನೋಡಿರೋದು ಪ್ಲೇಸ್ ಸ್ಯಾಟಲೈಟಲ್ಲಿ ನೋಡಿದೆ ಅಂತ ಹೇಳಿದ್ರೆ ಒಂದು ಫೋರ್ಟ್ ಅದು ಆ್ಯಕ್ಚುಲಿ. ಅದನ್ನು ಮೋಸ್ಟ್ಲಿ ನಾಳೆಗೆ ಇಡ್ತೀವಿ, ಯಾಕಂದರೆ ನಾವು ಹೋಗ್ತಾ ಇರೋದು ಸೇಮ್ ಲಾಸ್ಟ್ ಟೈಮ್ ಮಾಡಿದ್ದು ಕೊಲ್ಲೂರು ಫೋರ್ಟ್. ಅದೇ ಮೊನ್ನೆ ಒಂದು ಹೋದಾಗ ನಾನು ಅರ್ಧ ಹೋಗಿ ಬಿಟ್ಟಿದ್ದೀನಿ ಅಂತ ಹೇಳಿದ್ದೆ ಆಫ್ ರೋಡು. ಸೊ ಆವಾಗ ನಾನು ಒಬ್ಬನೇ ಇದ್ದೆ, ಮತ್ತು ಅದು ಸ್ವಲ್ಪ ಟ್ರಿಕ್ ಇತ್ತು ಅಂತೇಳಿ. ಈಗ ಮೇ ಬಿ ಅದನ್ನು ಫಸ್ಟ್ ಮುಗಿಸ್ತೀವಿ, ಆಮೇಲೆ ದೆನ್ ವಿಲ್ ಎಕ್ಸ್ಪ್ಲೋರ್ ಸಮ್ ಅದರ್ ಪ್ಲೇಸ್. ಓಕೆ, ಸೊ ಇಲ್ಲಿಂದ ನಮ್ಮ ಟ್ರೈಲ್ ಸ್ಟಾರ್ಟ್ ಆಗುತ್ತೆ. ಮೊನ್ನೆ ಹೋಗಿದ್ದು, ನೋಡಿದ್ದೀರ ಮೋಸ್ಟ್ಲಿ ವೀಡಿಯೋದಲ್ಲಿ. ಸೊ ಆಲ್ಮೋಸ್ಟ್ ಹೋಗಿ ಒಂಥರ ಸ್ವಲ್ಪ ಟ್ರಿಕ್ ಇತ್ತು, ನಾನೊಬ್ಬನಿಗೆ ಆಗ್ತಾ ಇರಲಿಲ್ಲ. ಪ್ಲಸ್ ಇನ್ನೊಂದೇನೆಂದರೆ ಅವರೆಲ್ಲ ವೆಯ್ಟ್ ಮಾಡ್ತಾಯಿದ್ರು. ಸೊ ನನಗೆ ಆ್ಯಕ್ಚುಲಿ ಅಲ್ಲಿಗೆ ಮಾಡೋಕ್ಕಾಗಿಲ್ಲ. ಬಟ್ ಟುಡೇ ಶಿಶಿರ್ ಇದ್ದಾನೆ, ನೋಡ್ತೀವಿ ಎಷ್ಟಾಗುತ್ತೆ ಅಷ್ಟು. ಅಲ್ಲಿ ಕೇಳ್ಕೊಂಡು ಹೋಗ್ತೀವಿ. ಅದು ಊರೆಲ್ಲ ಇದೆ, ಒಂದು ಸ್ವಲ್ಪ ಇದೆಲ್ಲ ಮನೆಯೆಲ್ಲ ಅವ್ರ ಕೇಳ್ಕೊಂಡು ಹೋಗ್ತೀವಿ ಹೇಗೆ ಹೋಗ್ಬೋದಾ ಇಲ್ವಾ ಅಂತೆಲ್ಲ. ಓಕೆ, ಲೆಟ್ಸ್ ಗೋ. ಬರ್ಸ ಮುಲ್ಪನೆ ಶುರು ಅಂಡು ವಾಟರ್ ಪ್ರೂಫ್ ಇದು ಸಾಕ್ಸ್ ಹಾಕ್ಕೊಂಡಿದ್ದೀನಿ. ಇವತ್ತು ನೋಡಬೇಕು ಅದು ಹಿಂಗಾಗುತ್ತೆ ಅಂತ. ಬಟ್ ಪ್ರಾಬ್ಲಮ್ ಏನಂದರೆ ನಾನು ರೈನ್ ಕೋಟ್ ಹಾಕದೇ ಇರೋದಕ್ಕೆ ಮೋಸ್ಟ್ಲಿ ನೀರೆಲ್ಲ ಒಳಗಡೆ ಹೋಗುತ್ತೆ. ಅದೇ ಮೇಲಿಂದ ಹೋದರೆ ನೀರು ಹೋಗುತ್ತೆ, ಆ್ಯಕ್ಚುಲಿ ಸೈಡಿಂದ ಹೋದರೆ ನೀರು ಹೋಗಲ್ಲ. ಶೂಸ್ ಒಳಗಡೆ ಆಲ್ರೆಡಿ ನೀರಿರೋ ಥರ ಇದೆ, ಬಟ್ ಕಾಲು ಒದ್ದಾಗಿರೋ ಥರ ಫೀಲ್ ಇಲ್ಲ ಇಷ್ಟರವರೆಗೆ. ಅಂಡರ್ವೇರ್ ಒಳಗಡೆ ಎಲ್ಲ ನೀರು ಹೋಗೋದು ಗೊತ್ತಾಗುತ್ತೆ. ಚೆನ್ನಾಗಿದೆ ಆ್ಯಕ್ಚುಲಿ.
ಪಕ್ಕ ಚೆನ್ನಾಗಿದೆ ಲಾಸ್ಟ್ ಟೈಮ್ಗಿಂತಲೂ. ಇಲ್ಲೇ ಬರ್ತಾ ಅಂತ ಅದೆಂತ ನೀವು ಇಟ್ಕೊಂಡಿದ್ದು? ತಂಬಾಕು. ಓ ತಂಬಾಕಲ್ಲ, ಅದು ಇಟ್ಕೊಂಡು ಕೂಡಲೇ ಬಿಡ್ತದ ಅಂತಲ್ಲ. ಲೀಚ್ ಉಂಟು ಲೀಚು. ಸರಿ ಬರ್ತೇವೆ ಮುಂದೆ. ಥ್ಯಾಂಕ್ಸ್. ಬೊಕ್ಕ ಬಾಯ್. ಕಾರ್ದು ಮಿತ್ತು ಗುರು ಕಾರ್ದಲ್ಲ ಅತ್ತೀಚೆ ಶೂಸ್ ಇತ್ತಿನಟ್ಟು ಸಾಕು. ಅವು MTC ಆನ್ ಇತ್ತು, ನಾನು ಬಂದು ಪೇರ ಮರತೋಗಿ. ಹಾಂ ಸಾಕು. ಕಾರ್ ಸರಿ ಉಂಟು ಕಾರ್ ಸರಿ ಉಂಟು, ಕಾರ್ ಕೂಡ ಸರಿ ಉಂಟು. ಹ್ಯಾಂಡ್ಲ್ ಬರ್ತಲ್ಲ ಶೂ ದಾದಾ ಅದು ಶೂ ಮೆತ್ತ ಹ್ಯಾಂಡ್ಲ್ ಬರ್ಬೇಕಂದ ಹತ್ತು ಒಂದುವೇ ಟ್ಯಾಂಕಿ ಪಿರ ಬಟ್ ಪುಣ್ಯ ಹೋಗು ಶೂಸು నేను ಅಲ್ಪ ಹ್ಯಾಂಡ್ಲ್ ಬಾರ್ ದರ್ಪಣ ಅಂದಿಟ್ಟು ದರ್ಪ ಅಲ್ಲ ಅತಿಶಯ ಇಂಚು ಅಲ್ಲ ಬೈಕ್ ಇಂಚು ಅಂತ ಪಿರ ಕನಕ ಮತ್ತು ಅಂದೇಟು ಹಿಡ್ದುಕೊಂಡು ಅಲ್ಲಿಂದ ಇಂಚಿ ಬತ್ತನು MTC ಶಾ ಅದು ಪವರ್ ಆಫ್ ಅಂಡ ಅಂದ ಸೊ MTC ಆನ್ ಇದ್ರೆ ಏನಾಗುತ್ತೆ ಅಂದರೆ ಯಾವಾಗೆಲ್ಲ ರೇರ್ ಜಾಗ್ತಾ ಇರುತ್ತೆ ಆಗೆಲ್ಲ ಫುಲ್ ಸ್ಪೀಡ್ ಕಟ್ ಮಾಡುತ್ತೆ. ಸೊ ಫುಲ್ ಕಟ್ ಮಾಡಿ ಆಲ್ಮೋಸ್ಟ್ 0 ಆಯಿತು. ಅಪ್ಪಲ್ಲಿ ನಿಂತರೆ ಆಯ್ತು ಕಟ್. ನಾನು ಇನ್ನೂ ಅದು ಯಾವುದೋ ಫಾರ್ಮರ್ ಅಪ್ಡೇಟ್ ಬಂದಿದೆ ಅಂತೆ, ಲೀಚಸ್ ಇದೆ, ನೋಡೋಣ ನನ್ನ ಫಾರ್ಮುಲಾ ವರ್ಕ್ ಆಗುತ್ತಾ ಅಂತ. ಇಲ್ಲ ನಮ್ಮ ಇಂಜಿ ಬಾರ್ ಅವು ಇಲ್ಲ. ಹಾಂ
ಬಂದಿದ್ದೆ ಲಾಸ್ಟ್ ಟೈಮು. ಮುಂದೇನಿದೆ ನೋಡೋಣ. ಮುಂದೆ ಹೋಗಿ ನೋಡ್ತೀವಿ ಏನಿದೆ ಅಂತ. ರೋಡ್ ಅವು ಮಾರ್ಲು ಬಂಡ ಮಾರ್ಲು. ಓಕೆ, ಫೈನಲಿ ವಿತ್ ಆಲ್ ದ್ಯಾಟ್ ಆಫ್ ರೋಡು ಒಳ್ಳೆ ಪ್ಲೇಸಿಗೆ ಬಂದಿದ್ದೀವಿ. ಓಪನ್ ಇದೆ, ಫಸ್ಟ್ ಟೈಮ್ ಒಂದು ಓಪನ್ ಪ್ಲೇಸ್ ಸಿಗ್ತಾ ಇರೋದು. ಒಳ್ಳೆ ವ್ಯೂ ಇದೆ, ಮೌಂಟೇನ್ಸ್, ಯಾವುದು ಗೊತ್ತಿಲ್ಲ ರೇಂಜ್. ದಿಸ್ ಇಸ್ ನೈಸ್. ನಮಗೆ ನಿಜವಾಗ್ಲೂ ಆ್ಯಕ್ಚುಲಿ ಯಾವುದು ಈ ಥರ ಒಳ್ಳೆ ಪ್ಲೇಸಸ್ ಎಲ್ಲ ಹೋಗ್ಬೇಕಂತೇನಿಲ್ಲ, ಎಲ್ಲ ಫೇಮಸ್ ಪ್ಲೇಸಲ್ಲಿ ಎಂಡ್ ಆಗಬೇಕಂತಿಲ್ಲ. ರೋಡ್ ಚೆನ್ನಾಗಿದ್ರೆ ಆಯಿತು ಅಲ್ಲಿ ಹೋಗೋದು. ಪ್ಲಸ್ ಈ ಥರ ಒಂದು ಪೀಸ್ಫುಲ್ ಪ್ಲೇಸ್ ಸಿಕ್ಕಿದ್ರು ಸಾಕು. ಇಟ್ಸ್ ವರ್ತ್ ದ ರೈಡ್ ಆಲ್ ದ ವೇ ಕಮಿಂಗ್ ಫ್ರಮ್ ಮಂಗಳೂರು. ಎಷ್ಟು ಒಂದು 200+ ಅಲ್ಲ, 200+ ಕಿಲೋಮೀಟರ್. ಇಂಥ ಒಂದು ಪ್ಲೇಸ್ ಸಿಕ್ಕಿದ್ರೆ ಸಾಕು. ಇಟ್ಸ್ ಲೈಕ್ ಸ್ಯಾಟಿಸ್ಫೈಡ್ ಫಾರ್ ದ ಡೇ. ಒಂಥರ ಇದೆಲ್ಲ ಪ್ಲೇಸ್ ಅನ್ಟಚ್ಡ್, ಒಂದು ನೇಚರ್ ಮಿಡ್ಲಲ್ಲಿ, ಅಮೇಝಿಂಗ್. ಸೊ ಇದು ನಾರ್ಮಲ್ ಕಾಲು, ಸ್ವಲ್ಪ ಬಂಪು ಜಾಸ್ತಿ ಬಂದಿದೆ, ಸ್ವಲ್ಪ ಪೇನ್ ಇದೆ. ಓಕೆ, ಇಲ್ಲಿಗೆ ಈ ಟ್ರೈಲ್ಸ್ ಮುಗಿಯಿಲ್ಲ. ಐ ಮೀನ್ ಆಲ್ ದ ವೇ ನಾವು ವಾಪಸ್ ಹೋಗ್ಬೇಕು ಇವಾಗ. ಬಟ್ ಅದೇ ಇದೊಂದು ಲಾಸ್ಟ್, ನಾವು ಇಲ್ಲಿಂದ ವಾಪಸ್ ಹೋಗ್ತೀವಿ. ಮೂಕುದ ಮೆತ್ತು ಲೀಚು ಹೋಗಿ ಬಾ ಮಗನೇ. ಆಡೇపోತೀನಿ ಅವು ಟ್ರೆಕ್ ಮಾಡ್ತಾನ ಮಿತ್ತ ಮುಟ ಯಾನ್ ಅವಳು ಒಂದು ಲಾಗ್ ಒಂದು ಲಾಗ್ ಲಾಗೆ ಇರಬಹುದು ಗೂರ್ದು ಅಂದ. ಅಲ್ಲೊಂದು ಫಾಲ್ಸ್ ಇದೆ, ಅದು ಈಗ ಕಾಣ್ತಾ ಇಲ್ಲ, ಬ್ಯೂಟಿಫುಲ್ ಇದೆ. ಹಾಗೆ ನಮ್ಮ ಲೀಚಕ್ಕ ಇಲ್ಲಿದ್ದಾರೆ,
ಎರಡು ಕಡೆ ಪ್ಲಗ್ ಮಾಡ್ಕೊಂಡಿದ್ದೆ ಅನಿಸುತ್ತೆ. ಸೇಮ್ ಪ್ಲೇಸ್ ನಾನು ಲಾಸ್ಟ್ ಟೈಮ್ ಫೋನ್ ಬೀಳಿಸಿದ್ದು. ಇವತ್ತು ಇನ್ನೊಂದು ಬ್ಲಂಡರ್ ಮಾಡಿದ್ದೀನಿ. ಇದು ರೈನ್ ಕವರ್ ಹಾಕಿದ್ದೀನಿ, ಬಟ್ ಒಳಗಡೆ ಜಿಪ್ ಹಾಕೋಕ್ಕೆ ಮರ್ತೋಗಿದೆ. ಎಲ್ಲ ಈಗ ಹೊರಗಡೆ ನೇತಾಡ್ತಾ ಉಂಟು. ಮತ್ತು ಜಿಪ್ ಮಾಡ್ರೆ ಮರೆತು ಹೋಗ್ತಲ್ಲ ಪರ್ಸು ಉಂಟು. ಪುಣ್ಯ ರೈನ್ ಕವರ್ ಇಜ್ಜಿನ ತೋಜಿದೆ ಇಂಕ್. ಸೊ ಅಲ್ಲಿದೆ ಫಾಲ್ಸ್. ಇಲ್ಲಿಂದ ಡ್ರೋನ್ ಹಾರಿಸ್ತೀವಿ ಈಗ. ಇವ್ರ ಮನೆಗೆ ಬಂದಿದ್ದೆ ಇವರು ಅಂತ, ಅವ್ರಿಗೆ ಪರ್ಮಿಷನ್ ಕೇಳಿ ಇಲ್ಲಿ ಡ್ರೋನ್ ಹಾರಿಸ್ತಿದ್ದೀವಿ. ತುಂಬ ಒಳ್ಳೆಯವರು ಆ್ಯಕ್ಚುಲಿ, ನೀರೆಲ್ಲ ಕೊಟ್ಟರು. ಥ್ಯಾಂಕ್ ಯು. ತುಂಬ ಒಳ್ಳೆಯವರು ಆ್ಯಕ್ಚುಲಿ ಮನೆಯವರು. ನೀರು ಅದು ಇದೆಲ್ಲ ಕೊಟ್ಟರು, ಸ್ವೀಟೆಲ್ಲ ಕೊಟ್ಟರು. ಕೆಲವೆಲ್ಲ ಚಹಾ ಮಾಡ್ತೀನಿ ಅಂತ ಹೇಳಿದರು, ಬೇಡ ಅಂತ ಹೇಳಿದ್ವಿ. ತುಂಬ ಥ್ಯಾಂಕ್ಸ್. ನಮಗೆ ಡ್ರೋನ್ ಹಾರ್ಸೋಕ್ಕೆ ಎಲ್ಲಿಯಾರು ಸಡನ್ ಮಳೆ ಬಂದರೆ ಏನಾರು ಅಡ್ಡ ಇರಬೇಕು, ಅದಕ್ಕೆ ಇಲ್ಲಿಂದ ಹಾರಿಸಿದ್ವಿ. ಪ್ಲಸ್ ಇಲ್ಲಿಂದ ಒಳ್ಳೆ ವ್ಯೂ ಇದೆ. ಬ್ಯಾಕ್ ಟು ದ ಹೋಮ್ ಸ್ಟೇ. ಭಟ್ರೆ ಹೇಗಿದ್ದೀರಾ? ವಾಪಸ್ ಬರಬೇಕಂತ ಆಯಿತು, ಬಂದ್ವಿ. ಓಕೆ, ಸ್ವಲ್ಪ ಪ್ಲ್ಯಾನ್ ಚೇಂಜ್ ಮಾಡಿದ್ವಿ. ನಂದು ಆ್ಯಕ್ಚುಲಿ ಸ್ವಲ್ಪ ಕಾಲು ಜಾಸ್ತಿ ನೋವಾಗಕ್ಕೆ ಸ್ಟಾರ್ಟ್ ಆಯಿತು, ಆವಾಗ ಬಿದ್ದಿರೋದು. ತೋರಿಸ್ತೀನಿ ನಾನು. ಅದು ಸ್ವಲ್ಪ ಫುಲ್ ಸ್ವೆಲ್ ಆಗಿದೆ ಆ್ಯಕ್ಚುಲಿ. ಆಮೇಲೆ ಸ್ವಲ್ಪ ಅದು ಪ್ಯಾಂಟ್ ಮೇಲೆ ಸ್ವಲ್ಪ ನೋವು ಬೇರೆ ಆಗ್ತಾಯಿದೆ. ಬಟ್ ಡೋಂಟ್ ಥಿಂಕ್ ಎಲ್ಲೂ ಒಳಗಡೆ ಏನೂ ಆದಾಗಿಲ್ಲ. ಜಸ್ಟ್ ಮೋಸ್ಟ್ಲಿ ಮಾಂಸ ಮೇಲೆ ಸ್ವಲ್ಪ ಒರೆಸಿ ಏನೋ ಇದಾಗಿದೆ ಅಷ್ಟೇ. ಅದು ನೀ ಪ್ರೊಟೆಕ್ಟರ್ ಇತ್ತು, ಅದರ ಮೇಲ್ಗಡೆ ತಾಗಿದೆ ಆ್ಯಕ್ಚುಲಿ. ಅದೇ ನಮ್ದು ಆ್ಯಕ್ಚುಲಿ ಆ ಕಡೆ ಹೋಗೋದು ಪ್ಲ್ಯಾನ್ ಇತ್ತು, ಅದನ್ನು ಚೇಂಜ್ ಮಾಡಿ ಈಗ ಲಾಸ್ಟ್ ಹೋಮ್ ಸ್ಟೇ ಯಾವುದಾದ್ರು ಇದು ಸಿಗದೆ ಲಾಸ್ಟಿಗೆ ಮೊನ್ನೆ ಬಂದ ಹೋಮ್ ಸ್ಟೇ ಅವ್ರಿಗೆ ಕಾಲ್ ಮಾಡಿದೆ. ಸೊ ಅವ್ರದ್ದು ಹೋಮ್ ಸ್ಟೇ ಖಾಲಿ ಇತ್ತು ಇವತ್ತು. ಸೊ ಡೈರೆಕ್ಟ್ ಇಲ್ಲೇ ಬಂದ್ವಿ. ಈಗ ಒಂದು 4:30 ಆಯಿತು. ತಿರುಗಿ ಇಲ್ಲೇ ಎಲ್ಲ ಒಂದು ಇದು ಟ್ರೈಲ್ ಹೇಳಿದ್ದೀನಿ, ಅವನು ಒಂದು ರೌಂಡ್ ಹೋಗಿ ಬರ್ತಾನೆ. ನಾನು ಇಲ್ಲಿ ಸ್ವಲ್ಪ ರೆಸ್ಟ್ ತಗೊಂಡು ಅದಕ್ಕೆ ಸ್ವಲ್ಪ ಬಿಸಿನೀರೆಲ್ಲ ಹಾಕಿ, ಅದೊಂದು ಸ್ವಲ್ಪ ಆಯಿಂಟ್ಮೆಂಟ್ ಇದೆ ಅದು ಹಾಕಿ ಮೋಸ್ಟ್ಲಿ ನೈಟ್ ಒಂದು ಪೇನ್ ಕಿಲ್ಲರ್ ತಗೊಂಡು ನೋಡ್ತೀನಿ ಹೆಂಗಾಗುತ್ತೆ ನಾಳೆಗೆ ಅಂತ. ಸೊ ಹೀಗಾಗಿದೆ ಆ್ಯಕ್ಚುಲಿ. ಇಲ್ಲಿ ತಾಗಿರೋದು ಪೆಟ್ಟು, ಇದು ಸ್ವಲ್ಪ ಉತ್ಕೊಂಡಿದೆ. ಎರಡು ಕಾಲು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಅಷ್ಟೇ ಡಿಫ್ರೆನ್ಸ್. ಸೊ ಇದು ನಾರ್ಮಲ್, ಇದು ಉತ್ಕೊಂಡಿರೋದು. ಸೊ ಮೊನ್ನೆ 2 ವಾರ ಮುಂಚೆ ನಾವು ಇದು ಹೋಮ್ ಸ್ಟೇ ಬಂದಾಗ ಇಲ್ಲಿ ಬಂದು ಆ್ಯಕ್ಚುಲಿ ಸಂಜೆ ಇಲ್ಲೇ ವಾಕಿಗೆ ಬಂದಿದ್ವಿ. ನೀವು ನೋಡಿರ್ಬೋದು ಅದು ವಿಡಿಯೋದಲ್ಲಿ. ಆವಾಗ ಏನು ನೀರಿರಲಿಲ್ಲ. ಇವಾಗ ನೋಡಿದರೆ ಫುಲ್ ಕಾಲು ಒಂಥರ ಊದ್ಕೊಂಡಿದೆ. ಬಟ್ ಅದೊಂದು ಆಯಿಂಟ್ಮೆಂಟ್ ಹಾಕ್ಕೊಂಡೆ, ಅದು ಸ್ವಲ್ಪ ನೋವೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಪೀಸ್ಫುಲ್ ಇದೆ ಆ್ಯಕ್ಚುಲಿ, ಸಕ್ಕ ಚೆನ್ನಾಗಿದೆ. ನೀರು ಇನ್ನೂ ಮೇಲ್ಗಡೆ ಬರುತ್ತೆ ಆಲ್ಮೋಸ್ಟ್. ಐ ಥಿಂಕ್ ಇದೆಲ್ಲ ಫುಲ್ಲು ಕವರ್ ಆಗುತ್ತೆ ನೀರು ಸ್ವಲ್ಪ ಟೈಮಲ್ಲಿ. ಆ್ಯಂಡ್ ಅವರ್ ಬಿಲ್ ಔಟ್ ಬೈಕ್ಸ್.
ಸೊ ಇಲ್ಲಿಗೆ ಈ ವಿಡಿಯೋ, ಈ ಎಪಿಸೋಡ್ ಇಲ್ಲಿಗೆ ಎಂಡ್ ಆಗುತ್ತೆ. ಕೈಂಡ್ ಆಫ್ ಡಿಸಾಸ್ಟ್ರಸ್ ಎಂಡಿಂಗ್, ಬಟ್ ಅಂಥ ಡಿಸಾಸ್ಟರ್ ಅಲ್ಲ ಮೋಸ್ಟ್ಲಿ. ನಾಳೆ ಇನ್ನಿಬ್ಬರು ಜಾಯ್ನ್ ಆಗ್ತಿದ್ದಾರೆ, ವಿನಯ್ ಮತ್ತು ಹಿರಿ ಅಂತೇಳಿ, ನಾವು ಲಾಸ್ಟ್ ರೈಡ್ ಮಾಡಿರೋ ಅವರು ಆ್ಯಕ್ಚುಲಿ ಬರ್ತೀನಿ ಅಂತ ಹೇಳ್ತಾಯಿದ್ರು. ಸೊ ಅವ್ರು ನಾಳೆ ಬೆಳಗ್ಗೆ ಹೊರಡ್ತಾರೆ. ಸೊ ಇದೆ ನೋಡೋಣ.